ಸಂಸ್ಕೃತಿಗೆ ದೇಶದ ಸಂಸ್ಕೃತಿಗೆ ಕಾಂಗ್ರೆಸ್ ಸಂಸ್ಕೃತಿ. ದೇಶದಲ್ಲಿ ಸಂಸ್ಕೃತಿ ಮತ್ತು ಪ್ರಜಾಪ್ರಭುತ್ವ ಉಳಿದಿದ್ದರೆ ಅದಕ್ಕೆ ಕಾಂಗ್ರೆಸ್ ಪಕ್ಷವೇ ಕಾರಣ ಎಂದು ಸಂಸದ ವೀರಪ್ಪ ಮೊಯ್ಲಿ ಹೇಳಿದರು. ಅವರು ಮಂಗಳೂರಿನ ಮಲ್ಲಿಕಟ್ಟಿಯಲ್ಲಿರುವ ಕಾಂಗ್ರೆಸ್ ಭವನದಲ್ಲಿ ದೇಶದ ಮಾಜಿ ಪ್ರಧಾನಿ ಹಾಗೂ ಕಾಂಗ್ರೆಸ್ ಹಿರಿಯ ನಾಯಕ ಜವಾಹರಲಾಲ್ ನೆಹರೂರವರ ಜನ್ಮದಿನವನ್ನು ಆಚರಿಸ್ತಾ ಇರುವ ಸಂದರ್ಭದಲ್ಲಿ ಮಾತನಾಡಿ, ಈಗಿನ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿಯವರು ಜವಾಹರಲಾಲ್ ನೆಹರು ಅವರ, ಗಾಂಧೀಜಿಯವರ ರಾಜಕೀಯ ಸಂಸ್ಕೃತಿಯನ್ನ ನಾಶ ಮಾಡಲು ಮುಂದಾಗಿದ್ದಾರೆ. ರಾಷ್ಟ್ರದ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಇಂತಹ ನಾಯಕರ ದಿನಾಚರಣೆಯನ್ನ ಆಚರಿಸಬೇಕು. ಮೋದಿಯವರು ಪ್ರಜಾಪ್ರಭುತ್ವದ ಬೇರನ್ನ ನಾಶಗೊಳಿಸಲು ಮುಂದಾಗಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ನಮ್ಮ ಯುವ ನಾಯಕ ರಾಹುಲ್ ಗಾಂಧಿಯವರು ಅಧಿಕಾರಕ್ಕೆ ಬರ್ತಾರೆ, ಮತ್ತೆ ಅವರೇ ನಮ್ಮ ಮುಂದಿನ ಪ್ರಧಾನಿ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಆದ್ರಿಂದ ಈ ದೃಷ್ಟಿಯಿಂದ ಇಂಥ ಒಂದು ಇಡೀ ದೇಶದ ಸಂಸ್ಕೃತಿ ಉಳಿಬೇಕಾದ್ರೆ ಕಾಂಗ್ರೆಸ್ ಸಂಸ್ಕೃತಿ ಉಳಿಬೇಕು. ಅದರ ಮೂಲಕ ಇವತ್ತು ರಾಷ್ಟ್ರದ ಪ್ರಜಾಪ್ರಭುತ್ವದ ಪದರುಗಳನ್ನು ಬಲಿಷ್ಠಗೊಳಿಸಬೇಕಾದಂಥ ಅವಶ್ಯಕತೆ ಇಂದು ಎಂದಿಗಿಂತಲೂ ಹೆಚ್ಚು ಬೇಕಾಗಿದೆ. ಪ್ರಜಾಪ್ರಭುತ್ವದ ರಕ್ಷಣೆಯ ದೃಷ್ಟಿಯಿಂದ ಅಥವಾ ಲಿಬರಲ್ ಥಿಂಕಿಂಗ್ ಏನಿದೆ ಆ ದೃಷ್ಟಿಯಿಂದ, ಅದರಿಂದ ತಾವು ಈ ದೃಷ್ಟಿಯಿಂದ, ಯಾಕಂದರೆ ಇಲ್ಲಿ ಎಲ್ಲ ಈಗ ರಾಷ್ಟ್ರದ ಒಂದು ಅವಮಾನ ಅಂದರೆ ಅದು ತನ್ನ ಮೇಲೆ ಆದಂಥ ಅವಮಾನ ಅಂತೇಳಿ ಯಾರು ನಮ್ಮ ಚೈನಾದ ಯುದ್ಧದ ಸಂದರ್ಭದಲ್ಲಿ ಆ ಆಘಾತವನ್ನು ತಡೆಯಲಾರದೆ ಅವರು ಹಾರ್ಟ್ ಅಟ್ಯಾಕ್ಗೆ ನಮ್ಮ ಜವಾಹರಲಾಲ್ ನೆಹರು. ಈ ಸಂದರ್ಭ ಮಾಜಿ ಸಚಿವ ರಮನಾಥ್ ರೈ, ಕಾಂಗ್ರೆಸ್ ಹಿರಿಯ ನಾಯಕ ಕೋಡಿಚಾಲ್ ಇಬ್ರಾಹಿಂ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ಹಾಜರಿದ್ದರು.